ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ವಿಭಾಗದ ಮುಖ್ಯ ಶಿಕ್ಷಕರು ವೇದಿಕೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಂಡಿದ್ದೇನೆ. ಸುಖ ಮತ್ತು ದುಃಖ. ಈ ಸುಖ ದುಃಖಗಳ ಪ್ರಮುಖ ಸೂತ್ರಧಾರಿ ಆ ಭಗವಂತ. ಅವನಿಗೆ ಮೊದಲು ಪ್ರಾರ್ಥನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮವು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥಿಸುವ. ಈಗ ಪ್ರಾರ್ಥನೆ ನಮ್ಮ ಭಗವತಿ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಂದ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ. ಸರ್ವವು ನೀನೆ, ಸಕಲವು ನೀನೆ, ಎಲ್ಲವೂ. ನಮೋ ನಮಿಪೆವು ದೇವನೇ, ನಮೋ ವಂದನೆ. ನಮೋ ನಮಿಪೆವು ದೇವನೇ, ನಮೋ ವಂದನೆ. ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ನೀನೆ ಸತ್ಯವು ನೀನೆ, ಮಾರ್ಗವು ನೀನೆ, ಜ್ಯೋತಿಯು ನೀನೆ. ಸತ್ಯವು ನೀನೆ, ಮಾರ್ಗವು ನೀನೆ, ಜ್ಯೋತಿಯು ನೀನೆ. ವಾಕ್ಯವು ನೀನೆ, ವಾಣಿಯು ನೀನೆ, ಜೀವವು. ನಮೋ ನಮಿಪೆವು ದೇವನೇ, ನಮೋ ವಂದನೆ. ನಮೋ ನಮಿಪೆವು ದೇವನೇ, ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ದಿವ್ಯ ಜ್ಯೋತಿಯೇ, ದಿವ್ಯ ಜ್ಯೋತಿಯೇ. ಸನ್ಮಾನಕ್ಕಾಗಿ ಸಾಧನೆಯನ್ನು ಮಾಡಬೇಡ, ಸಂತೃಪ್ತಿಗಾಗಿ ಸಾಧನೆಯನ್ನು ಮಾಡು ಎಂಬ ನಾನುಡಿ ಎಷ್ಟು ಅರ್ಥಗರ್ಭಿತೆ ಆಗಿದೆ ಅಲ್ವಾ? ಈ ನಾನುಡಿಗೆ ಸರಿಸಮಾನರಾಗಿ ಹೆಸರನ್ನು ಗಳಿಸಿದವರು ನಮ್ಮ ಈ ವೇದಿಕೆಯಲ್ಲಿ ಅಲಂಕೃತರಾಗಿರುವಂತಹ ಗಣ್ಯಾತಿ ಗಣ್ಯರು. ಇವರೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಭಗವತಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖರವರು. ಸರ್ವರಿಗೂ ಶುಭ ಸಂಜೆಯ ಶುಭ ನಮನಗಳು. ಯಶಸ್ಸು ಎನ್ನುವುದು ಸತತ ಪ್ರಯತ್ನಗಳ ಸಂಕಲನ. ಅದರಲ್ಲಿ ಸೋಲು ಗೆಲುವು, ಏಳು ಬೀಳು ಎಲ್ಲವೂ ಇರುತ್ತದೆ. ಆದರೂ ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ಸದಾಕಾಲ ಯಶಸ್ಸನ್ನು ಗಳಿಸಿಕೊಡುತ್ತದೆ. ಅದರಂತೆ ಹಲವಾರು ನೋವುಗಳ ನಡುವೆಯೂ ಎದೆಗುಂದದೆ ತನ್ನ ಕಠಿಣ ಪರಿಶ್ರಮದಿಂದ ಮೂಡ ಇದರ ಅಧ್ಯಕ್ಷರಾಗಿ ಈ ಒಂದು ಉನ್ನತ ಪದವಿಗೇರಿದ ನಮ್ಮ ನೆಚ್ಚಿನ ಸಾಧಕರಾದ ಹಾಗೂ ಭಗವತಿ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಸನ್ಮಾನ್ಯ ಶ್ರೀ ಸದಾಶಿವ ಉಳ್ಳಾಳ್ರವರ ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಆದರದ ಸ್ವಾಗತ. ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಆಗಿರುವ ಶ್ರೀಯುತ ದಿನಕರ್ ಉಳ್ಳಾಳ್ರವರು ಉಪಸ್ಥಿತರಿದ್ದಾರೆ. ಅವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ವಿಶೇಷ ವ್ಯಕ್ತಿ ಹಾಗೂ SCDCC ಬ್ಯಾಂಕಿನ ನಿರ್ದೇಶಕರು, ಭಾರತೀಯ ತೀಯ ಸಮಾಜ ಕೇಂದ್ರ ಸಮಿತಿಯ ಅಧ್ಯಕ್ಷರು, ಭಗವತಿ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರು, ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರು, ಅಂತೆಯೇ ಭಗವತಿ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ಶ್ರೀ ಸದಾಶಿವ ಉಳ್ಳಾಳ್ರವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸ್ನೇಹಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀಯುತ ರಾಘವ್ ಉಚ್ಚಿಲ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರಹಾಸ್ ಉಳ್ಳಾಳ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾದ ಶ್ರೀಯುತ ಮಾಧವ ತಲ್ಪಾಡಿ ಅವರು ನಮ್ಮೊಂದಿಗಿದ್ದಾರೆ. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಆಗಿರುವ ಶ್ರೀಮತಿ ಹೇಮಾವತಿ ಭಾಸ್ಕರ್ ಅವರು ನಮ್ಮೊಂದಿಗಿದ್ದಾರೆ. ಇವರಿಗೂ ಮನತುಂಬಿದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಶ್ರೀಯುತರಾದ ಡಾಕ್ಟರ್ ಭಾಸ್ಕರ್ ಬಪ್ಪಾರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ನಮ್ಮೊಂದಿಗಿದ್ದಾರೆ ಭಗವತಿ ಹಿರಿಯ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳರವರು. ಅವರನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಧಾರದಿಂದ ಸ್ವಾಗತಿಸ್ತಾ ಇದ್ದೇನೆ. ಭಗವತಿ ಪ್ರೌಢಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಜಯಪ್ರಸಾದ್ ಆಚಾರ್ಯ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅಂತೆಯೇ ಆಗಮಿಸಿರುವ ಸರ್ವ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರಿಗೂ ಹಾಗೂ ಪ್ರೀತಿಯ ಶಿಕ್ಷಕ ವೃಂದದವರಿಗೂ ಸ್ನೇಹಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂತೆಯೇ ಕಸಪುರಾಳ ಚಾನೆಲ್ನ ಶ್ರೀ ವಿದ್ಯಾಧರ್ ಶೆಟ್ಟಿ ಸರ್ ಇವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಗದೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ಸ್ವಾಗತವನ್ನು ಕೋರಿದಂಥ ತಮಗೂ ಸ್ವಾಗತ. ಕಷ್ಟದಲ್ಲಿ ನಿಷ್ಠೆ ಇದ್ದು ಮಾತಿನಲ್ಲಿ ಪ್ರತಿಷ್ಠೆ ಇದ್ದರೆ ಸೃಷ್ಟಿಯು ಕೂಡ ನಮ್ಮ ಸಾಧನೆಗೆ ನೀರೆರಿರುತ್ತಾ ಹೋಗುತ್ತದೆ. ಸಾಧನೆಯು ನಿರಂತರ ಪ್ರಕ್ರಿಯೆ. ಈ ಸಾಧನೆಯು ನಿಮ್ಮಿಂದ ಮುಂದುವರಿಯುತ್ತಾ ಸಾಗಲಿ ಎಂದು ಆಶಿಸುತ್ತಾ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಶ್ರೀ ಸದಾಶಿವ ಉಳ್ಳಾಲ್ರವರು ನಡೆದು ಬಂದ ಹಾದಿಯನ್ನು ಸವಿಸ್ತಾರವಾಗಿ ತಮ್ಮ ಮುಂದಿಡಲಿದ್ದಾರೆ. ನಮ್ಮ ಭಗವತಿ ಶಾಲೆಯ ಸಹಶಿಕ್ಷಕಿ ಶ್ರೀಮತಿ ಸುಚಿತ್ರಾ ಹಾಗೂ ಭಗವತಿ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರಮೀಳರವರು. ಸಮಸ್ತರಿಗೂ ಶುಭ ನಮನಗಳು. ಶ್ರದ್ಧೆ ಜ್ಞಾನವನ್ನು, ನಮ್ರತೆ ಮಾನವನ್ನು, ಯೋಗ್ಯತೆ ಸ್ಥಾನವನ್ನು ನೀಡುತ್ತದೆ ಎಂಬ ಸ್ವಾಮಿ ವಿವೇಕಾನಂದರ ನುಡಿಯಂತೆ ಈ ಎಲ್ಲ ಗುಣಗಳನ್ನು ಪಡೆದ ಅಪರೂಪದ ವ್ಯಕ್ತಿ ಈ ವೇದಿಕೆಯಲ್ಲಿ ಅಲಂಕೃತರಾಗಿರುವ ಶ್ರೀಯುತ ಸದಾಶಿವ ಉಳ್ಳಾಲ್ ಇವರು. ದಿವಂಗತ ಶ್ರೀ ಯು ರಾಮಪ್ಪ ಮತ್ತು ಶ್ರೀಮತಿ ಸಾವಿತ್ರಿ ಇವರ ಸುಪುತ್ರರಾಗಿರುವ ಇವರು ಆಗಸ್ಟ್ 14, 1960 ಉಳ್ಳಾಳದಲ್ಲಿ ಜನಿಸಿರುವರು. ತದನಂತರ ಶ್ರೀಮತಿ ದಾಕ್ಷಾಯಿಣಿ ಇವರನ್ನು ಬಾಳ ಸಂಗಾತಿಯನ್ನಾಗಿ ಪಡೆದು ಸುಖಿ ಜೀವನವನ್ನು ನಡೆಸಿರುವರು. ಇವರಿಗೆ ಪ್ರಿಯಾಂಕ ಎಂಬ ಪುತ್ರಿ ಹಾಗೂ ಅಭಿಷೇಕ್ ಉಳ್ಳಾಳ್ ಎಂಬ ಪುತ್ರರಿದ್ದಾರೆ. ಪ್ರಸ್ತುತ ಕೊಲ್ಯದ ನಿವಾಸಿಯಾಗಿರುವ ಇವರು ವೃತ್ತಿಯಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ತಮ್ಮ ಕಿರಿಯ ವಯಸ್ಸಿನಲ್ಲಿಯೇ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಬೆಳೆಸಿ ಶ್ರೀ ಜನಾರ್ದನ ಪೂಜಾರಿಯವರ ನಿಷ್ಠಾವಂತ ಶಿಷ್ಯರಾಗಿ ಅವರ ಮಾರ್ಗದರ್ಶನದಲ್ಲಿ ಪಕ್ಷ ತಮಗೆ ನೀಡಿದ ಹುದ್ದೆಗಳನ್ನು ಹಾಗೂ ತಾಳ್ಮೆ ಹಾಗೂ ಜವಾಬ್ದಾರಿಯಿಂದ ನಿರ್ವಹಿಸಿದ ಅನುಭವ ಇವರಿಗಿದೆ. ಇವರು ನಿರ್ವಹಿಸಿದ ಹುದ್ದೆಗಳು ಈ ಕೆಳಗಿನಂತಿವೆ. Positions held by Sri Sadashiv Ullal. At the age of 18, from 1978 to 1980, General Secretary of National Students Union of India, Dakshina Kannada District. From 1980 to 1982, Vice President, Ullal Block Unit Youth Congress Committee. 1982 to 1985, Officer on Special Duty to Deputy Minister for Finance, Government of India. From 1986 to 1989, General Secretary, District Youth Congress Committee. From 1987 to 1990, Member of Someshwar Mandal Panchayat. From 91 to 92, Pradhan of Someshwar Mandal Panchayat. From 1992 to 1993, Member of Divisional Railway Users Consultative Committee. 1993 to 1995, Officer on Special Duty to Minister of State for Home, Government of Karnataka. 1995 to 2001, General Secretary of Ullal Block Congress Committee. 1996 to 2002, President of Someshwar Village Congress Committee. 1999 to 2005, Vice Chairman of Bhagavati Cooperative Bank Limited.
From 2012 to 2017, President of Sri Bhagavati Cooperative Bank Limited. From 2003 to 2012, President of Dakshina Kannada District Congress Backward Class Committee. From 2009 to 2017, General Secretary of Dakshina Kannada District Congress Committee. From 2016 to 2018, Director Sri Kantirava Studio Limited, Bangalore. From 2012 to 2018, General Secretary, Karnataka Pradesh Congress Committee, OBC Department. From 2017 to 2022, Vice President of Dakshina Kannada District Congress Committee. From 2018 to 2022, Vice President of Karnataka Pradesh Congress Committee, OBC Department. Founder Secretary of Bhagavati Education Trust, Correspondent of Bhagavati Educational Institutions. From 1984, Director of Bhagavati Cooperative Bank Limited. From 2011, Director of SCDCC Bank Limited. From 2012, President Bharatiya Tiya Samaja Central Committee. From 2021, President Ullal Block Congress Committee. From 2022, member of KPCC. At present, newly he is appointed as the President of Mangalore Urban Development Authority. On behalf of management, staffs and the PTA members, hearty congratulations to you, sir. ಪ್ರಸ್ತುತ ಕರ್ನಾಟಕ ಘನ ಸರ್ಕಾರದಿಂದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಶ್ರೀಯುತ ಸದಾಶಿವ ಉಳ್ಳಾಲ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಇವರನ್ನು ಪ್ರೀತಿಪೂರ್ವಕವಾಗಿ ಭಗವತಿ ಆಡಳಿತ ಮಂಡಳಿಯ ಗಣ್ಯರು, ರಕ್ಷಕ ಶಿಕ್ಷಕ ಸಂಘದವರು ಹಾಗೂ ಭಗವತಿ ಶಾಲಾ ವತಿಯಿಂದ ಸನ್ಮಾನಿಸಲಾಗುವುದು. ಕಾರ್ಯಕ್ರಮ ಭಗವತಿ ಪ್ರೌಢಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಜೊತೆಗೂಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಇದಕ್ಕೆ ಭಗವತಿ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು, ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕೇತರ ವರ್ಗದವರು ಜೊತೆಗೂಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಲ್ಲ ಶಿಕ್ಷಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ವಂದನೆಗಳು. ಒಂದು ಉತ್ತಮ ಪುಸ್ತಕ 100 ಸ್ನೇಹಿತರಿಗೆ ಸಮಾನ. ಅಂತೆಯೇ ಒಬ್ಬ ಉತ್ತಮ ವಾಗ್ಮಿ ಜ್ಞಾನದ ಕಣಜಕ್ಕೆ ಸಮಾನ. ಅದರಂತೆ ಒಬ್ಬ ಉತ್ತಮ ವಾಗ್ಮಿಯಾಗಿ ಎಲ್ಲರ ಮನಸ್ಸನ್ನು ಗೆದ್ದವರು ಚೀರುಂಬ ಭಗವತಿ ಕ್ಷೇತ್ರ ಉಳ್ಳಾಳ ಇದರ ಅಧ್ಯಕ್ಷರು ಹಾಗೂ ಪ್ರಸ್ತುತ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯವರಾದ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ರವರು. ಇವರು ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ರಿಗೂ ನಮಸ್ತೆ. ಇವತ್ತು ಭಗವತಿ ಎಜುಕೇಷನ್ ಟ್ರಸ್ಟ್ ಉಚ್ಚಿಲ ಸಂಕುಳಿಗೆ ಇದರ ವತಿಯಿಂದ ನಮ್ಮ ಸಂಚಾಲಕರಾದಂಥ ಸದಾಶಿವ ಉಳ್ಳಾಲ್, ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಈ ಶಾಲೆಯಲ್ಲಿ ಅವರಿಗೆ ಅಭಿನಂದನೆಯನ್ನು ಕೊಡಬೇಕನ್ನುವುದು ನಮ್ಮ ಸಭೆಯಲ್ಲಿ ತೀರ್ಮಾನ ಆದ ಹಾಗೆ ಇವತ್ತು ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಅಧ್ಯಕ್ಷರಾದಂತಹ ದಿನಕರ್ರವರು ವಹಿಸಿಕೊಂಡಿದ್ದಾರೆ. ಹಾಗೆ ವೇದಿಕೆಯಲ್ಲಿ ಎಲ್ಲ ಟ್ರಸ್ಟಿಗಳು ಮತ್ತು HMಗಳು, PTA ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಅವರು ಕೂಡ ಉಪಸ್ಥಿತರಿದ್ದಾರೆ ಮತ್ತು ಎಲ್ಲ ಟೀಚರ್ಸ್ ಅವರೇ, ಹಾಗೆ ನಮ್ಮ PTA ಮೆಂಬರ್ಸ್ಗಳ. ಸದಾಶಿವ ಉಳ್ಳಾಲ್ರವ್ರದ್ದು ಈ ಭಾಗದಲ್ಲಿ ಪರಿಚಯ ಇಲ್ಲದವರು ಯಾರು ಇಲ್ಲ ಅಂತ ನನ್ನ ಭಾವನೆ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವಂತಹ ಧ್ಯೇಯವನ್ನು ಇಟ್ಟುಕೊಂಡು ತನ್ನ ಚಿಕ್ಕ ವಯಸ್ಸಿನಿಂದಲೇ ಸಮಾಜದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡು ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಬಂದು, ಸಮಾಜಮುಖಿ ಕೆಲಸ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ವೇದಿಕೆ ಬೇಕು ತನ್ನನ್ನು ತೋರಿಸ್ಕೊಳ್ಳಿಕ್ಕೆ, ತನ್ನನ್ನು ಸೇರಿಸ್ಕೊಳ್ಳಿಕ್ಕೆ. ಅದು ಅವರು ಆಯ್ಕೆ ಮಾಡಿದಂತಹ ವೇದಿಕೆ ಯಾವುದಂದರೆ ಕಾಂಗ್ರೆಸ್ ಪಕ್ಷ. ನಿರಂತರ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆಯನ್ನು ಮಾಡಿಕೊಂಡು ಬೂತಿನಿಂದ ಹಿಡಿದು ಇವತ್ತು ರಾಜ್ಯದವರೆಗೆ ಹಲವಾರು ಜವಾಬ್ದಾರಿಗಳನ್ನು ವಹಿಸಿಕೊಂಡು ಪಾರ್ಟಿಯಲ್ಲಿ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಮ್ಮ
ಜನಾರ್ದನ್ ಪೂಜಾರಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿರುವಾಗ ಅವರ ಆಪ್ತ ಸಹಾಯಕರಾಗಿ ಅವರೊಟ್ಟಿಗೆ ಬಹಳ ಓಡಾಡಿದವರು. ಅದಲ್ಲದೆ ಇನ್ನೂ ಕೂಡ ಹೇಳಬೇಕಾದ್ರೆ ಜಿಯಾ ಸಮಾಜದ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿ, ನಮ್ಮ ದೇವಸ್ಥಾನದಲ್ಲಿ ಉಪಾಧ್ಯಕ್ಷರಾಗಿ, ಸಮಾಜದ ಏಳಿಗೆಗಾಗಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಇವತ್ತು ಅವರ ಎಲ್ಲ ಶಕ್ತಿಗೆ ಅನುಸಾರವಾಗಿ ಅವರಿಗೆ ಒಂದು ಒಳ್ಳೆಯ ಜವಾಬ್ದಾರಿಯನ್ನು ಪಕ್ಷ ವಹಿಸಿಕೊಟ್ಟಿದೆ. ಅದರಲ್ಲಿ ಸಮಾಜ ಸೇವೆ ಬಹಳಷ್ಟು ಮಾಡಲಿಕ್ಕೆ ಇದೆ. ಸದಾಶಿವರವರ ಹತ್ರ ನನ್ನ ಒಂದು ಕಳಕಳಿಯ ವಿನಂತಿ. ಮೂಡಾದಲ್ಲಿ ಈಗ ಕೆರೆ ಅಭಿವೃದ್ಧಿ ಅಂತ ಸಾವಿರಾರು ಕೋಟಿ ಫಂಡ್ಸ್ ಇದೆ. ಮುಂದಿನ ದಿವಸಗಳಲ್ಲಿ ಅದು ಈಗಲೇ ನಮಗೆ ಕಂಡು ಬರ್ತಾ ಇದೆ, ನೀರಿನ ಅಭಾವ. ಅದನ್ನು ಹೋಗಲಾಡಿಸಬೇಕಾದ್ರೆ ಇಲ್ಲೆಲ್ಲೂ ಬತ್ತಿದಂತಹ ಕೆರೆಗಳಿವೆ, ಅವುಗಳನ್ನು ನೋಡಿಕೊಂಡು ಆ ಕೆರೆಗಳನ್ನು ಪುನಶ್ಚೇತನಗೊಳಿಸುವಂತಹ ಕೆಲಸವನ್ನು ಮಾಡಿದಾಗ ಜನಗಳಿಗೆ ನೀರಿನ ಸಮಸ್ಯೆಯನ್ನು ನೀಗಿಸಬಹುದು ಅಂತ ನನ್ನ ಭಾವನೆ. ನಮಗೆ ಭರವಸೆ ಇದೆ, ಸದಾಶಿವರು ಕಾಲದಲ್ಲಿ ಮೋಡಗಳಲ್ಲಿ ಈಗ ನೋಡಿದ್ರೆ ಏನು ಒಬ್ಬ ಸಾಮಾನ್ಯ ಒಬ್ಬ ಪ್ರಜೆ ಮೋಡಕ್ಕೆ ಹೋದಾಗ ಬಹಳಷ್ಟು ತೊಂದರೆಗಳನ್ನು ಕೊಡುವಂತಹ ಮಾತುಗಳು ಕೇಳಿ ಬರ್ತದೆ. ತೊಂದರೆ ಅಂದರೆ ಹಣದಲ್ಲಿ ಆಗಲಿ, ದಾಖಲಾತಿಯಲ್ಲಿ ಆಗಲಿ, ಅದರ ಏನು ರೆಕಾರ್ಡ್ಸ್, ಇವುಗಳ ಬಗ್ಗೆ ಜನಗಳಿಗೆ ಬೇಕಾಬಿಟ್ಟು ತೊಂದರೆಯನ್ನು ಕೊಡ್ತಾರೆ. ಅದಲ್ಲದೆ ಅಲ್ಲಿ ಬ್ರೋಕರ್ಸ್ಗಳ ಕಾಟ ಇನ್ನೂ ಕೂಡ ಜಾಸ್ತಿ ಇದೆ. ಇವುಗಳನ್ನೆಲ್ಲ ಹದ್ದುಬದ್ದಿನಲ್ಲಿ ಇಟ್ಟುಕೊಂಡು ಒಬ್ಬ ತೀಯಾ ಸಮಾಜದ ಧುರೀಣರಾಗಿ ಇದನ್ನೆಲ್ಲ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ಆ ಪರಮಾತ್ಮ ನಮಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ನಾವು ಅದರಲ್ಲಿ ಹೇಗೆ ನಿರ್ವಹಿಸ್ತೇವೆ ಅದರ ಮೇಲೆ ಸಮಾಜ ನಮ್ಮನ್ನು ನೋಡ್ಕೊಳ್ತದೆ. ಮುಂದಿನ ದಿವಸಗಳಲ್ಲಿ ಇದಕ್ಕಿಂತ ದೊಡ್ಡ ಹುದ್ದೆ ನಿಮಗೆ ತಾಯಿ ಭಗವತಿಯು ಅರ್ಪಿಸಲಿ, ಕೊಡಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಭಿನಂದನಾ ಕಾರ್ಯಕ್ರಮ ನಮ್ಮ ಒಂದು ಒಳ್ಳೆಯ ಜವಾಬ್ದಾರಿ ತಗೊಂಡು ಮಾಡಿದ್ದೇವೆ. ಹಾಗೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತೇಳಿ ಒಂದು ಮಾತಿರುವ ಹಾಗೆ ಸಾರನ್ನು ನೋಡುವಾಗ ಅವರ ಅಲಂಕರಿಸಿದ ಇಷ್ಟು ಹುದ್ದೆಗಳನ್ನು ನಮಗೆ ಜೀವಮಾನದಲ್ಲಿ ನೆನಪಿಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಂದು ಹುದ್ದೆಯನ್ನು ಅಲಂಕರಿಸಿ ಅವರ ಒಂದು ಈ ತಾಳ್ಮೆ, ಅವರ ಜೀವನದಲ್ಲಿ ಇಷ್ಟು ಒಂದು ಸಾಹಸವೇ ಅದು. ಅಂದರೆ ಅಂತೆಲ್ಲ ಹುದ್ದೆಗಳನ್ನು ಅಲಂಕರಿಸಬೇಕಾದ್ರೆ ಅವರಲ್ಲಿರೋ ಜ್ಞಾನ ಎಂಥದ್ದು ಅಂತೇಳಿ ಇವತ್ತು ನಮಗೆ ಅರ್ಥ ಆಗ್ತದೆ. ಅಂತೂ ಈ ಶಾಲೆ ಸದಾಶಿವ ಉಳ್ಳಾಲ್ ಅವರನ್ನು ಈ ಸಂಚಾಲಕರಾಗಿ ಇದ್ದದಕ್ಕೆ ಈ ಶಾಲೆ ಕೂಡ ಒಂದು ಹೆಮ್ಮೆ ಪಡಬೇಕು. ಹಾಗೆ ನಮ್ಮ ರಕ್ಷಕ ಶಿಕ್ಷಕ ಸಂಘದ ವತಿಯಿಂದ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಅರ್ಪಿಸಿಕೊಂಡು ಅವರು ಈ ಒಂದು ಹುದ್ದೆಯಲ್ಲಿ ಇನ್ನೂ ನಿಷ್ಕಲ್ಮಶವಾಗಿ ಮುಂದುವರಿಯುತ್ತಾ ಯಾರಾದರೂ ಸಹಾಯಕ್ಕೆ ಬಂದಲ್ಲಿ ಅವರು ಪ್ರೀತಿಪೂರ್ವಕವಾಗಿ ಅದನ್ನು ನೆರವೇರಿಸಿಕೊಡ್ತೇನೆ ಆಶಿಸ್ತಾ ದೀರ್ಘಾಯುಷ್ಯ ಹಾಗೂ ಅವರ ಆಶೀರ್ವಾದವನ್ನು ನಾವು ಬೇಡುತ್ತಾ ನನ್ನ ಈ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದಗಳು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ಗಾದೆ ಮಾತಿನಂತೆ
ಇವರ ಯಶಸ್ಸು ಬೆಳಗಲಿ ಎಂದು ಹಾರೈಸಿದಂತಹ ಶ್ರೀಯುತರಿಗೆ ವಂದನೆಗಳು. ಇದೀಗ ರಕ್ಷಕ ಶಿಕ್ಷಕ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರವೀಣ್ ಬಸ್ತಿಯವರು ಈ ಸಭೆಯನ್ನು ಉದ್ದೇಶಿಸಿ ಕೆಲವೊಂದು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಈ ಒಂದು ನಗರ ಪ್ರಾಧಿಕಾರದ ಅಧ್ಯಕ್ಷರಾಗಿ ಆಯ್ಕೆಯಾದಕ್ಕೆ ಮೊದಲಾಗಿ ಶುಭ ಸಂದೇಶಗಳನ್ನು ಆದೇಶಿಸಿದ ಸದಾಶಿವಳ್ಳರ ಪರಿಚಯ ಎಲ್ಲರಿಗಿದೆ, ಆಗಲೇ ಹೇಳಿದ್ದಾರೆ. ಯಾಕೆಂದರೆ ಬಹಳ ಶಿಸ್ತಿನ ಸಿಪಾಯಿ. ಪಕ್ಷದಲ್ಲಿ ಯಾವೆಲ್ಲ ಸ್ಥಾನಗಳು ಸಿಕ್ಕಿದೆಯೋ ಆ ಸ್ಥಾನಗಳನ್ನು ನಿಷ್ಕರ್ಷಕವಾಗಿ ಯಾವುದೇ ಒಂದು ತನ್ನ ಹೆಸರಿಗೆ ಚ್ಯುತಿ ಬರದ ಹಾಗೆ ಬಹಳ ಉತ್ತಮವಾಗಿ ನಿರ್ವಹಿಸಿದಂತಹ ಸದಾಶಿವಳ್ಳರಿಗೆ ಇವತ್ತು ಸಿಕ್ಕಿದಂತಹ ಆ ಒಂದು ಸ್ಥಾನ ಖಂಡಿತವಾಗ್ಲೂ ಅವರಿಗೆ ಇದು ಈಗಲ್ಲ, ಇದಕ್ಕಿಂತ ಮೊದಲೇ ಅವರಿಗೆ ಸಿಕ್ಕಬೇಕಿತ್ತು. ಯಾಕೆಂದರೆ ಕಳೆದ ಹಲವಾರು ವರ್ಷಗಳಿಂದ ಆಗ ಚಂದ್ರಸ್ ಹೇಳಿದರು, ಜನಾರ್ದನ ಪೂಜಾರಿ ಅವರ ಹೊತ್ತಿಗೆ ನಿಕಟವಾಗಿ ಇರುವಂತಹ ಒಬ್ಬ ಕಾಂಗ್ರೆಸ್ನ ಸದಸ್ಯರಾಗಿ ಈ ಒಂದು ಸ್ಥಾನವನ್ನು ಸಿಕ್ಕಿದ್ದು ಅವರು ಖಂಡಿತವಾಗ್ಲೂ ಅವರಿಗೆ ಆ ಸ್ಥಾನಕ್ಕೆ ಖಂಡಿತವಾಗ್ಲೂ ಅವರಿಗೆ ಸಿಗಬೇಕಾದಂತಹ ಸ್ಥಾನವೇ. ಮುಂದೆ ಈ ಒಂದು ಮೂಢದಲ್ಲಿ ನಡೆಯುವಂತಹ ಯಾವುದು ಭ್ರಷ್ಟತೆಯನ್ನು ಖಂಡಿತವಾಗಿಯೂ ಇವರ ಆ ಅಧಿಕಾರ ಅವಧಿಯಲ್ಲಿ ಖಂಡಿತವಾಗ್ಲೂ ಇವರದನ್ನು ನೀಡದೆ ಬಡವರಿಗೆ ಆಗುವಂತಹ ಆ ಒಂದು ಯಾವುದು ಕೆಲಸವನ್ನು ಅದನ್ನು ಖಂಡಿತವಾಗ್ಲೂ ಮಾಡುತ್ತಾರೆ ಎಂಬ ನಮ್ಮ ಆಶಾಭಾವನದೊಂದಿಗೆ, ಅದೇ ರೀತಿ ನಮಗೂ ಸಹ ಕೆಲವೊಂದು ಕೆಲಸ ಕಾರ್ಯಗಳು ಇದ್ದರೆ ಖಂಡಿತವಾಗ್ಲೂ ನಮ್ಮೊಂದಿಗೆ ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ತಮ್ಮ ಮುಂದಿನ ರಾಜಕೀಯ ಜೀವನ ಯಶಸ್ವಿಯಾಗಿರಲಿ. ಅದೇ ರೀತಿ ರಾಜಕೀಯದಲ್ಲಿ ಇನ್ನಷ್ಟು ಸ್ಥಾನಗಳು ನಿಮಗೆ ಸಿಗುವಂತಾಗಲಿದ್ದು ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ಕೆಲಸ ಕಾರ್ಯವಾದರೂ ಹಿನ್ನಡೆ ಇಲ್ಲದೆ ಮುಂದುವರಿಸಿಕೊಂಡು ಹೋಗುವವರು ನಮ್ಮ ಸನ್ಮಾನಿತರು ಎಂಬುದಾಗಿ ಹಿತವಚನವನ್ನು ಆಡಿದಂಥ ಶ್ರೀಯುತರಿಗೆ ವಂದನೆಗಳು. ಮುಂದೆ ಸನ್ಮಾನಿತರಿಂದ ಭಾಷಣ. ಪ್ರೇರಣೆಯ ಶಕ್ತಿಯನ್ನು ಯಾರೂ ಕಳೆದುಕೊಳ್ಳಬಾರದು, ಅದು ಜೀವನವನ್ನೇ ಬದಲಿಸಬಹುದು. ಅಂತಹ ಪ್ರೇರಣೆಯ ಶಕ್ತಿಯು ಇಂದು ನಮ್ಮ ವೇದಿಕೆಯಲ್ಲಿ ಸನ್ಮಾನಿತರಾದಂತಹ ಶ್ರೀಯುತ ಸದಾಶಿವ ಉಳ್ಳಾಲ್ರವರಲ್ಲಿದೆ. ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಕೆಲವೊಂದು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ನಾನು ನನ್ನ ಜೀವನದಲ್ಲಿ ಸಣ್ಣ ಪ್ರಾಯದಲ್ಲೇ ನನಗೆ 17 ವರ್ಷ ತುಂಬುವಾಗಲೇ ನಾನು PUC ವಿದ್ಯಾರ್ಥಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾದ ಸಂಪರ್ಕ ಆಯ್ತು. ನನಗೆ ವಿದ್ಯಾರ್ಥಿಯಾಗಿದ್ದುಕೊಂಡು ಏನೆಲ್ಲ ಮಾಡಬೇಕು ಎಂಬ ಒಳ್ಳೆಯ ಚಟುವಟಿಕೆಗಳನ್ನು ಇಟ್ಟುಕೊಂಡು ನಾವು ಅವತ್ತಿನ ದಿವಸದಲ್ಲಿ ವಿದ್ಯಾರ್ಥಿಯಾಗಿ ಸೇವೆ ಮಾಡಿದೆವು. ನನ್ನ ಸೇವೆಯನ್ನು ಗುರುತು ಮಾಡಿಕೊಂಡು 1977ರಲ್ಲಿ ಸನ್ಮಾನ್ಯ ಜನಾರ್ದನ್ ಪೂಜಾರಿಯವರು, ಆವಾಗ ಅವರು ಜನಾರ್ದನ್ ಪೂಜಾರಿ ಎಲ್ಲ ಬೇರೆ B ಜನಾರ್ದನ್ ಅಂತ ಅವರು ವಕೀಲರು, ಅವರು ನನ್ನನ್ನು ಗುರುತಿಸಿದರು. ನನ್ನನ್ನು ಗುರುತಿಸಿಕೊಂಡು ನನ್ನ ಕಾಲೇಜ್ ಆದ ಕೂಡಲೇ ಅವರು ನನಗೆ ಒಂದು ಮಾತು ಹೇಳಿದರು, ಒಳ್ಳೆಯದಾಗಿ ಕೆಲಸ ಮಾಡ್ತೀರಿ ನೀವು, ಒಳ್ಳೆಯ ಭವಿಷ್ಯತ್ತಿದೆ ನಿಮಗೆ, ನೀವು ನನ್ನೊಟ್ಟಿಗೆ ಇರಬೇಕು ಅಂತ ಹೇಳಿದರು. ಆಯಿತು ಅಂತ ಹೇಳಿ ಒಪ್ಪಿಕೊಂಡೆ. 79ರಲ್ಲಿ ಅವರ ಆಪ್ತ ಸಹಾಯಕನಾಗಿ ಲೋಕಸಭಾ ಸದಸ್ಯರಿಗೆ ಆಪ್ತ ಸಹಾಯಕನಾಗಿ ಸೇರಿಕೊಂಡೆ, ಜಸ್ಟ್ ಡಿಗ್ರಿ ಹಾಕೊಂಡು. ನಂತರ ನಾನು LLB ಮಾಡಬೇಕು ಅಂತ ಆಸೆ ಇದ್ದಾಗ ಅವರು ವಕೀಲರು ಮತ್ತು ಲೋಕಸಭಾ ಸದಸ್ಯರಾಗಿದ್ದರು. ಅವರ ಕಚೇರಿಯಲ್ಲಿ ಆಪ್ತ ಸಹಾಯಕನಾಗಿ ಸೇರಿಸಿ 82ರಲ್ಲಿ ಅವರು ಈ ದೇಶದ ಹಣಕಾಸು ವಿಭಾಗಕ್ಕೆ ಉಪಮಂತ್ರಿ ಆದರು. ಹಣಕಾಸು ವಿಭಾಗಕ್ಕೆ ಮಂತ್ರಿ ಆದಾಗ ಎಲ್ಲ ಮಂತ್ರಿಗಳಿಗೆ ಅವರಿಗೆ ಬೇಕಾದಂಥ ಅಧಿಕಾರಿಗಳನ್ನು ನೇಮಕ ಮಾಡುವಂಥ ಅವಕಾಶ ಇತ್ತು. ಅವರು ಒಂದೇ ಮಾತಲ್ಲಿ ಹೇಳಿದರು, ಬೇರೆ ಬೇರೆ ವಕೀಲರುಗಳೆಲ್ಲ ಬಂದಿದ್ದರು ಅವರ ಒಟ್ಟಿಗೆ ಸೇವೆ ಮಾಡಲಿಕ್ಕೆ ನಾವು ಸೇರ್ತೇವೆ ಅಂತ ಹೇಳ್ಕೊಂಡು. ಆದರೆ ಅವರು ಒಂದೇ ಮಾತಲ್ಲಿ ಹೇಳಿದರು, ಇಲ್ಲ ನಾನು ಯಾರಿಗೂ ಇದು ಮಾಡೋದಿಲ್ಲ, ಸದಾಶಿವಳ್ಳಗೆ ನನ್ನೊಟ್ಟಿಗೆ ಬರಬೇಕು ಅಂತ ನಾನು ಹೇಳ್ತೇನೆ, ಅವರು ಖಂಡಿತ ಬರ್ತಾರೆ ಅಂತ ಭರವಸೆ ಕೂಡ ನನಗೆ ಇದೆ ಅಂತ ಹೇಳಿದರು. ಅವತ್ತು 82ರಲ್ಲಿ ಜಾನ್ವರಿ ತಿಂಗಳಲ್ಲಿ ನಾನು ಈ ರಾಷ್ಟ್ರದ ರಾಜಧಾನಿ ದೆಹಲಿಯ ರಾಷ್ಟ್ರಪತಿ ಭವನದ ಎದುರುಗಡೆ ಇರತಕ್ಕಂಥ ನಾರ್ತ್ ಬ್ಲಾಕಿನಲ್ಲಿ ರೂಮ್ ನಂಬರ್ 162ರಲ್ಲಿ ನನ್ನ ಕಚೇರಿ, ನನಗೆ ಚೇಂಬರ್ ಇತ್ತು. 164ರಲ್ಲಿ ಸನ್ಮಾನ್ಯ ಪ್ರಣಬ್ ಮುಖರ್ಜಿ ಅವರ ಚೇಂಬರ್ ಇತ್ತು. 163ರಲ್ಲಿ ಅವರ ಸ್ಪೆಷಲ್ ಆಫೀಸರ್ ಚೇಂಬರ್ ಇತ್ತು. 165ರಲ್ಲಿ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರ ಚೇಂಬರ್ ಇತ್ತು. ಅಂದು ದೆಹಲಿಯಲ್ಲಿ ಸೆಂಟ್ರಲ್ ಸೆಕ್ರೆಟರಿಯೇಟಲ್ಲಿ ಕೆಲಸ ಮಾಡೋದು ಅಂದರೆ ಭಾಳ ಒಂದು ದೊಡ್ಡದಾದಂಥ ಕೆಲಸ ಅದು. ಎಷ್ಟೇ ರಾಷ್ಟ್ರದ ದೊಡ್ಡ ದೊಡ್ಡ ಮಂತ್ರಿಗಳು ಬಂದರೂ ನನ್ನ ಹತ್ರ ಬಂದು ಮಾತಾಡಿಕೊಂಡು ಮತ್ತೆ ಫಿನಾನ್ಸ್ ಮಿನಿಸ್ಟರ್ ಹತ್ರ ಹೋಗಬೇಕು. ಈ ರಾಷ್ಟ್ರದ ರಿಸರ್ವ್ ಬ್ಯಾಂಕಿನ ಡೆಪ್ಟಿ ಗವರ್ನರ್ ಆಗಿರತಕ್ಕಂಥ ಸನ್ಮಾನ್ ಮನಮೋಹನ್ ಸಿಂಗ್ ಅವರು ಕೂಡ ನನ್ನ ಚೇಂಬರಲ್ಲಿ ಬಂದು ಕೂತ್ಕೊಳ್ತಾ ಇದ್ರು. ಒಂದು ದಿವಸ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆದರು. ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿ ನನ್ನ ಚೇಂಬರಲ್ಲಿ ಬಂದು ಕೂತ್ಕೊಂಡಿದ್ರು. ಮತ್ತೆ ಅವರು ಪೂಜಾರಿ ಅವರನ್ನು ಕಾಣಬೇಕು ಅಂಥ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡು ಒಳ್ಳೆಯ ಅವಕಾಶ ಇತ್ತು ನನಗೆ. ಆದರೆ ಸರ್ಕಾರದ ರಾಜಕೀಯ ಧೋರಣೆಯಿಂದ ಕೆಲವೊಂದು ವೀರಪೋರಿಗಳು ಆಗ್ತಾಯಿತ್ತು. ನಾನು
ಅವತ್ತಿನಿಂದ ಇವತ್ತಿನವರೆಗೂ ಒಬ್ಬ ನಿಷ್ಠಾವಂತನಾಗಿದ್ದುದರಿಂದ ಇವತ್ತು ನನಗೆ ಈ ಗುರುತರವಾದಂಥ ಅವಕಾಶ ನನಗೆ ಲಭಿಸಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರಾಷ್ಟ್ರದ ಉದ್ದಗಲಕ್ಕೂ ಸಂಚಾರ ಮಾಡುವಾಗ ದೆಹಲಿಯಿಂದ ರಾಷ್ಟ್ರದ ಯಾವ ಮೂಲೆಗೂ ಹೋದರೂ ಕೂಡ ಬೇಕಾದಂಥ ವ್ಯವಸ್ಥೆ ನನಗಿತ್ತು. ಏರ್ಪೋರ್ಟ್ಗೆ ಕಾರ್ ಬರ್ತದೆ, ಪ್ರೋಟೋಕಾಲ್ ಆಫೀಸರ್ಸ್ ಬರ್ತಾರೆ, ಎಲ್ಲ ವ್ಯವಸ್ಥೆಗಳಿತ್ತು. ಆದರೆ ಯಾವತ್ತೂ ನಾನು ಅದನ್ನು ನನ್ನ ದೊಡ್ಡ ಹಕ್ಕು ಅಥವಾ ನನಗೆ ತಲೆಯಲ್ಲಿ ಹಾಮ ಇಟ್ಕೊಂಡವಲ್ಲ. ಯಾರೇ ಪ್ರೋಟೋಕಾಲ್ ಆಫೀಸರ್ ಬಂದರೂ ಕೂಡ ಅವರನ್ನು ಸಮಾಧಾನಪಡಿಸಿ ಬೇಡಪ್ಪ ತೊಂದರೆ ಇಲ್ಲ ನಾನು ಹೋಗ್ತೇನೆ ಅಂತ ಹೇಳಿಕೊಂಡು ಅವರನ್ನು ಬದಿಗಿರಿಸಿ ಅದು ಕಾರ್ ತಗೊಂಡು ನಾನು ಹೋಗ್ತಾ ಇದ್ದೆ. ಮಹಾರಾಷ್ಟ್ರಕ್ಕೆ ಬಾಂಬೆ ವಿಸಿಟ್ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಬಾರಿ ನಾನು ಏರ್ಪೋರ್ಟಿಂದ ನನ್ನ ಅಕ್ಕನ ಮನೆಗೆ ಹೋಗಬೇಕಾದ್ರೆ ಸುತ್ತಮುತ್ತಲಿನ ಹೋಟೆಲ್ನವರೆಲ್ಲ ಬಾಗಿಲಾಕಿ, ಅಂದರೆ ಕಾರಲ್ಲಿ ನಂದು ಇದಿತ್ತು, ಸಿಗ್ನಲ್ ಇತ್ತು, ಬಾಗಿಲಾಕಿ ಹೋಟೆಲ್ ಕ್ಲೋಸ್ ಮಾಡ್ತಾಯಿದ್ರು. ಕಾರಣಷ್ಟೇ ಅವ್ರಿಗೆ ಕ್ಲೋಸ್ ಮಾಡ್ತಿದ್ದದ್ದು ಅವರು ವ್ಯಾಪಾರ ಯಾವುದು ಶರಾಬು ವ್ಯಾಪಾರ ನಡೀತಿತ್ತು ಅಥವಾ ಲೈಸೆನ್ಸ್ ಇಲ್ಲದ ವ್ಯಾಪಾರ ಇತ್ತು. ಇದು ಏನೋ ಪೊಲೀಸ್ನವ್ರು ಬರ್ತಾರೆ ಅಂತ ಅವ್ರು ಬಂದ್ ಮಾಡ್ತಾಯಿದ್ರು. ಆದರೂ ನಾನು ಒಂದು ದಿವಸ ಅಲ್ಲಿಯ ಜವಾಹರ್ ನಗರ್ ಅಂತ ಒಂದು ಏರಿಯಾ ಇದೆ, ಅಲ್ಲಿ ಇವರಿಗೆ ಹೇಳಿದೆ, ನೀವು ಯಾಕೆ ದಯವಿಟ್ಟು ಅದನ್ನು ಕ್ಲೋಸ್ ಮಾಡಿಸಲ್ಲ, ಇದು ಮಾಡಬೇಡಿ, ನೀವು ನಿಮ್ಮ ಕೆಲಸ ನೀವು ಮಾಡಿಕೊಂಡು ಹೋಗಿ, ಯಾರು ನಾವು ತೊಂದರೆ ಕೊಡೋದಿಲ್ಲ ನಿಮಗೆ ಅಂತ ಹೇಳಿಕೊಂಡು ನಾನು ಆ ರೀತಿಯಲ್ಲಿ ಬೆಳೆದುಕೊಂಡು ಬಂದವರು. ಯಾವುದರಿಂದ ಇವತ್ತಿಗೂ ಕೂಡ ಇಲ್ಲಿ ಪಕ್ಕದ ಮಂಗಲ್ಪಾಡಿಯ MR ರಾಮಚಂದ್ರ ಮಯ್ಯ ಅಂತ ಇದ್ದರು. ಅವರು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್. ಅವರು ನನಗೆ ಏರ್ಪೋರ್ಟಲ್ಲಿ ಪ್ರತಿ ಸಲ ಬಂದಾಗ ಭಾಳ ಒಂದು ಹೆಮ್ಮೆಯಿಂದ ಹೇಳುವಂಥ ಮಾತು, ಯಾವತ್ತು ನಾವು ನಮ್ಮ ಇದನ್ನು ಇಟ್ಕೊಂಡು, ನಾವು ಘನತೆಯನ್ನು ಇಟ್ಕೊಂಡು ನಮ್ಮ ಸ್ವಾಭಿಮಾನದ ಬದುಕನ್ನು ಬದುಕುವಂಥ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದ ದಿಸೆಯಲ್ಲಿ ಇವತ್ತು ಜನಾರ್ದನ್ ಪೂಜಾರಿ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾನು ನಡೀತಾ ಇಷ್ಟು ವರ್ಷ ಬಂದಿದ್ದೇನೆ. ಯಾರ ಮನಸ್ಸಿಗೂ ನೋಯಿಸದೆ, ಯಾರಿಗೂ ತೊಂದರೆ ಕೊಡದೆ, ಅನೇಕ ಸಂದರ್ಭಗಳಲ್ಲಿ ನನ್ನಿಂದ ಆಗುವಷ್ಟು ಪ್ರಯತ್ನಪಟ್ಟು ಎಲ್ಲರನ್ನೂ ಬಚಾವ್ ಮಾಡುವಂಥ ನೋಡಿದ್ದೇನೆ ಹೊರತು ಯಾರಿಗೊಂದು ತೊಂದರೆ ಮಾಡಲಿಕ್ಕೆ ಹೋಗಲಿಲ್ಲ. ಅನೇಕ ಅಧಿಕಾರಿಗಳು ಕೂಡ ಹಾಗೆ ಸಸ್ಪೆನ್ಷನ್ ಆದಾಗ ಅಂಥ ಅಧಿಕಾರಿಗಳ ಅವರ ಕೂಗುಗಳನ್ನು ಕೇಳಿ, ಅವರ ಮನೆಯವರ ಮಾತುಗಳನ್ನು ಕೇಳಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಸ್ಪಂದಿಸಿ ಏನೆಲ್ಲ ಆಗಬೇಕಾ ಅಷ್ಟು ಇವತ್ತಿನವರೆಗೂ ಈಗಲೂ ನನಗೆ ಅಧಿಕಾರ ಇರಲಿ ಇಲ್ಲದಿರಲಿ ನನ್ನಿಂದ ಆಗುವಂಥ ಸಹಾಯ ಜನರಿಗೆ ಮಾಡ್ತಾ ಬಂದಿದ್ದೇನೆ. ಸಮಾಜ ಸೇವೆಯಲ್ಲಿ ಕೂಡ ಇಲ್ಲಿ ಸುಮಾರು 187 ಫ್ಯಾಮಿಲಿಗೆ ಇವತ್ತು ಕುಂಪಲದ ಆಶ್ರಯ ಕಾಲೋನಿ ಮಾಡಿಕೊಟ್ಟಿದ್ರೆ ಅದು ನನ್ನ ಅವಧಿಯಲ್ಲಿ ನಾನು ಸರ್ಕಾರದಿಂದ ವಿಶೇಷ ಅನುಮತಿ ಪಡ್ಕೊಂಡು ಆ ಒಂದು ಬಡವರಿಗೆ ಬಡಬಗ್ಗರಿಗೆ ಮನೆ ಬೇಕು ಅಂತ ಹೇಳಿ ದೃಷ್ಟಿಯಲ್ಲಿ ಮಾಡಿಕೊಟ್ಟಿದ್ದೇನೆ. ಬೇಕೆ ಯಾರಾದರೂ ಆಗ್ತಿದ್ರೆ ಆ 7 ಎಕರೆ ಸ್ಥಳ ನಾನು ತೋಟ ಮಾಡಿಕೊಂಡು ನನಗೆ ಬೇಕಾದಷ್ಟು ಇಟ್ಕೊಳ್ಬೋದಿತ್ತು. ಅಂಥದಕ್ಕೆ ಕೈ ಹಾಕಲಿಲ್ಲ. ನಾವು ಯಾವತ್ತು ನಿಯತ್ತಲ್ಲಿ ಸ್ವಚ್ಛತೆಯಿಂದ ಕೆಲಸ ಮಾಡಿದ್ರೆ ಇವತ್ತು ಈ ಒಂದು ಅವಕಾಶ ಆಗಿದೆ. ಅದಲ್ಲದೆ ಅನೇಕ ಸ್ಥಳಗಳಲ್ಲಿ ಅನೇಕ ಸಹಕಾರಿ ಬ್ಯಾಂಕ್ಗಳ ಸ್ಥಾಪನೆಗೆ, ಬೇರೆ ಬೇರೆ ವಿದ್ಯಾಸಂಸ್ಥೆಗಳ ಸ್ಥಾಪನೆಗೆ ನನ್ನಿಂದ ಆದಂಥ ಸಹಾಯವನ್ನು ಮಾಡಿದ್ದೇನೆ. ಮತ್ತು ವಿದ್ಯಾರ್ಥಿಗಳಿಗೆ ಕೂಡ ನಾನು ಬೇಕಾದಷ್ಟು ಸಹಾಯಗಳನ್ನು ಮಾಡಿದ್ದೇನೆ. ಯಾರು ಏನೋ ಅವರು ಕಷ್ಟದಲ್ಲಿದ್ದಾರೆ, ಅವರೇ ವಿದ್ಯಾಭ್ಯಾಸ ಮುಂದುವರಿಸಲಿಕ್ಕೆ ಆಗೋದಿಲ್ಲ ಅಂತಾದರೆ ನನ್ನ ಹತ್ರ ಕಿಸೆಯಲ್ಲಿ ಇಲ್ಲದಿದ್ದರೂ ಇನ್ನೊಬ್ಬರಿಂದ ಬೇಡಿಕೊಂಡಂಥವರನ್ನು ಶಾಲೆಗೆ ಕಳಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಇದೆಲ್ಲ ಮಾಡಿದ್ರಿಂದ ಆ ತಾಳ್ಮೆಯಲ್ಲಿ ಇದ್ದದ್ರಿಂದ ನಾವು ಇವತ್ತು ಈ ಸ್ಥಾನಕ್ಕೆ ಬರಲಿಕ್ಕಾಗಿದೆ. ಅನೇಕ ಮಂತ್ರಿಗಳು ಬಂದವರು ಕೆಲವು ಸಲ ಹೇಳುವುದುಂಟು, ಒಬ್ಬರ ಮಂತ್ರಿಗಳ ಬಗ್ಗೆ ಮಾತಾಡುವುದು ಇದೆ, ಕೆಲವರೆಲ್ಲ ಅಧಿಕಾರಕ್ಕೆ ಸಂಬಂಧಪಟ್ಟು ಅವರು ಇವನ ಲೈಫ್ ಇಷ್ಟೇ, ಹೆಚ್ಚಂದರೆ 2 ವರ್ಷ 5 ವರ್ಷ ಇರ್ತಾನೆ ಅಂತ ಆಂಬವ ಇದ್ದಂಥವ್ರದ್ದು ಪರಿಸ್ಥಿತಿ ಆಗಿತ್ತು. ಹಾಗೆ ಪರಮಾತ್ಮ ನಮ್ಮನ್ನು ನೋಡಿಕೊಳ್ತಾನೆ, ಮೇಲೊಬ್ಬ ನೋಡುವ ಇದ್ದಾನೆ ಎಂಬ ಭಯ ನಮಗಿದ್ರೆ ಖಂಡಿತವಾಗಿಯೂ ನಾವು ಯಾವುದೇ ತಪ್ಪು ಮಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲರ ಹಿರಿಯರ ಆಶೀರ್ವಾದದಿಂದ ಇವತ್ತು ರಾಜ್ಯದ ಒಂದು ಮಂತ್ರಿ ಸ್ಥಾನಮಾನದ ಬೋರ್ಡ್ ಚೇರ್ಮನ್ ಅನ್ನು ನನಗೆ ಒದಗಿಸಿಕೊಟ್ಟಿದ್ದಾರೆ. ಕೋಟಿ ಬೇಕಾದಷ್ಟು ಕೋಟಿ ವ್ಯವಹಾರ ಇರುವಂಥ ಸ್ಥಾನಮಾನ, ಬೇಕಾದ ಅಭಿವೃದ್ಧಿ ಮಾಡ್ಬೋದು. ಅದಕ್ಕಿಂತ ಮುಖ್ಯವಾಗಿ ಇವತ್ತು ಬಡವರಿಗೆ ನಾವು ಈಗ ನೋಡ್ತಾ ಇದ್ದೇವೆ, ಸಿಂಗಲ್ ಸೈಟ್ ಪ್ರಾಬ್ಲಮ್ಸು, 2 ಸೆಲ್ಸ್ ಮನೆ ಕಟ್ಟುವವನಿಗೆ ಅವನು ವರ್ಷಾನುಗಟ್ಟಲೆ ನಳಿಯುವುದು, ಕುಣಿಯುವುದು, ಮತ್ತು ಅವನಿಷ್ಟು ದುಡ್ಡು ಕೇಳೋದು. ಇವತ್ತು ನಾನು ನಿನ್ನೆ ಶುಕ್ರವಾರ ಮಧ್ಯಾಹ್ನ ಬೆಳಿಗ್ಗೆ ಚಾರ್ಜ್ ತಗೊಂಡು ಕೂಡಲೇ ಮಧ್ಯಾಹ್ನ ಎಲ್ಲ ಅಧಿಕಾರಿಗಳ ಸಭೆ ಕರೆದೆ. ಕಮಿಷನರು, ಇಂಜಿನಿಯರ್ಸು ಮತ್ತು ಪ್ಲಾನಿಂಗ್ ಅಥಾರಿಟಿ, TPA ಮೆಂಬರ್ಸ್ ಎಲ್ಲ ಕರೆದು ಡಿಸ್ಕಸ್ ಮಾಡಿಕೊಂಡು ಯಾವ ರೀತಿಯಲ್ಲಿ ಬಡವರಿಗೆ ನಾವು ಸಹಾಯ ಮಾಡಲಿಕ್ಕೆ ಆಗ್ತದೆ ನೋಡಬೇಕು ಅಂತ ಹೇಳಿದಾಗ ಇವತ್ತು ನನಗೆ ಕಂಡು ಭಾಳ ಆಶ್ಚರ್ಯ ಆಯಿತು. ಸುಮಾರು 5-6 ತಿಂಗಳಿಂದ ಸುಮಾರು 182 ಫೈಲ್ ಕುಳಿತಾ ಇದೆ. 182 ಫೈಲ್ ಕುಳಿತಾ ಇದೆ. ಅದು ಯಾರ್ದು? ಬಡವರದು. 5 ಸೆನ್ಸು, 3 ಸೆನ್ಸು, 4 ಸೆನ್ಸು, 10 ಸೆನ್ಸಿದ್ದು ಒಂದಲ್ಲೊಂದು ರೀತಿಯ ಕಾರಣ ಹೇಳಿಕೊಂಡು ದೂಡುವಂಥ ವ್ಯವಸ್ಥೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಏನು ಇದ್ರೂ ಕೂಡ ನಾವು ಮನುಷ್ಯತ್ವವನ್ನು ತೋರಿಸಿಕೊಂಡು ಮನುಷ್ಯರಿಗೆ ಬಡವರಿಗೆ ಆಗುವಂಥ ಸಹಾಯ ಮಾಡಬೇಕು ಅಂತ ನಾನು ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಹೇಳಿದ್ದೇನೆ. ಇವತ್ತು ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ಕಮಿಷನರ್ ಹತ್ರ ಮತ್ತು ಅಧಿಕಾರಿಗಳ ಹತ್ರ ಮಾತಾಡಿ ನನಗೆ ಜನರಿಗೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು. ಜನರಿಗೆ ನೇರವಾಗಿ ಯಾರು ಅಪ್ಲಿಕೇಶನ್ ಹಾಕಿದ್ರೆ, ಏನು ಸಮಸ್ಯೆ ಇದ್ರೆ ಒಂದು ಅಪ್ಲಿಕೇಶನ್ ಕೊಟ್ಟರೆ ಸೇಮ್ ಡೇ ಅಥವಾ ಅಟ್ಲೀಸ್ಟ್ ನೆಕ್ಸ್ಟ್ ಡೇ ಆದರೆ ಅದನ್ನು ಅಪ್ಲೋಡ್ ಮಾಡಿಕೊಂಡು ಸಂಬಂಧಪಟ್ಟ ಕೇಸ್ ವರ್ಕರ್
ಕಳಿಸ್ಕೊಂಡು ಅದನ್ನು ಕಮಿಷನರಿಗೆ ಕೊಟ್ಟಪ್ಪ ನನಗೆ ಇಮಿಡಿಯೇಟ್ ಫೈಲ್ ಬರುವಾಗಿ ಮಾಡಬೇಕು, ಡಿಲೇ ಮಾಡಬಾರ್ದು, ಯಾವುದೇ ಕಾರಣಕ್ಕಂತ ಹೇಳುವ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಹೆಚ್ಚಂದರೆ 1 ವಾರದೊಳಗೆ ಎಲ್ಲ ಫೈಲ್ ಡಿಸ್ಪೋಸ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೇನೆ. ಈಗಾಗಲೇ ನನ್ನ ಟೇಬಲಲ್ಲಿ ಫೈಲ್ ಎಲ್ಲ ತರಿಸಿ ಇಟ್ಕೊಂಡಿದ್ದೇನೆ. ಆದಷ್ಟು ಬೇಗ ಎಲ್ಲ ಡಿಸ್ಪೋಸ್ ಮಾಡ್ತೇನೆ. ಅದಕ್ಕೆಲ್ಲದಕ್ಕೂ ನಿಮ್ಮೆಲ್ಲರ ಆಶೀರ್ವಾದ, ದೇವರ ದಯೆ ಇದ್ದರೆ ಖಂಡಿತವಾಗಿಯೂ ಎಲ್ಲರೂ ಸಕ್ಸಸ್ ಆಗ್ಬೋದು ಅಂತ ಹೇಳಿಕೊಂಡು, ಹಿಂದೊಮ್ಮೆ ನನಗೆ 2008ರಲ್ಲಿ ವಿಧಾನ ಪರಿಷತ್ಗೆ ಚುನಾವಣೆ ನಿಲ್ಲುವಂಥ ಅವಕಾಶ ಬಂದಿತ್ತು. ಅದು ಕೂಡ ತಪ್ಪಿ ಹೋದಾಗ ಬೇಸರ ಪಡದೆ ತಾಳ್ಮೆಯಿಂದ ಪಕ್ಷದಲ್ಲಿ ಇದ್ದಿದ್ದರಿಂದ ಪಕ್ಷದ ನಾಯಕರು ಎಲ್ಲ ನಾಯಕರನ್ನು ಒಪ್ಪಿಕೊಂಡು ಇನಾನಿಮಸ್ ಆಗಿ ಇವತ್ತು ನನ್ನನ್ನು ಏನಿದ್ರು ಕೂಡ ಇನಾನಿಮಸ್ ಆಗಿ ಈ ಅಧ್ಯಕ್ಷರ ಹುದ್ದೆಗೆ ನೇಮಕ ಮಾಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸಿಕೊಂಡು, ಮುಖ್ಯವಾಗಿ ನನಗೆ ವಿದ್ಯೆ ಕಲಿಸಿದಂಥ ಟೀಚರ್ಸ್ಗಳಿದ್ದಾರೆ. ಅನೇಕ ಜನ ಟೀಚರ್ಸ್ ನನ್ನ ಅವತ್ತು ಪೆಟ್ಟು ತಿಂದು ಕಲಿತದ್ರಿಂದ ಇವತ್ತು ಒಂದು ರಾಷ್ಟ್ರ ಮಟ್ಟದ ಸೆಕ್ರೆಟರಿಯೇಟಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಆ ಜವಾಬ್ದಾರಿ ಕೂಡ ಆಗಿದೆ. ಪ್ರತಿಯೊಂದು ಇಲಾಖೆಯ ಯಾವ ಇಲಾಖೆಗಳ ಕರ್ತವ್ಯ ಕೊಟ್ಟರು ಕೂಡ ನಿಭಾಯಿಸುವಂಥ ಶಕ್ತಿ ನನ್ನ ಹತ್ರ ಇದೆ ಅಂತ ನಾನು ಹೇಳ್ಕೊಳ್ಬೋದು. ಆ ರೀತಿಯಲ್ಲಿ ಎಲ್ಲ ಇದಕ್ಕೆ ಹೋದರೂ ಕೂಡ ನನ್ನಿಂದ ಆಗುವ ಸೇವೆ ಮಾಡ್ತಿದ್ದೇನೆ. ಹೋಮ್ ಸೆಕ್ರೆಟರಿಯೇಟಲ್ಲಿ ಕೆಲಸ ಮಾಡಿದ್ದೇನೆ, ಎಕ್ಸೈಸ್ ಸೆಕ್ರೆಟರಿಯಲ್ಲಿ ಕೆಲಸ ಮಾಡಿದ್ದೇನೆ, ಹೋಮ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೇನೆ. ಅದೇ ರೀತಿ ಎಲ್ಲ ಇಲಾಖೆ ಕೊಟ್ಟರು ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂಥ ತಾಕತ್ತು ನನ್ನದು ಇದರಿಂದ ಇವತ್ತು ನನಗೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಇನಾನಿಮಸ್ ಆಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರು ಮೊನ್ನೆ ರಾತ್ರಿ 1:30 ಗಂಟೆ ರಾತ್ರಿಗೆ ನನಗೆ ಮುಖ್ಯಮಂತ್ರಿಯವರ ಕಚೇರಿಯಿಂದ ಆದೇಶ ಬಂತು. ಶುಕ್ರವಾರ ಬೆಳಿಗ್ಗೆ ಡಿಪಾರ್ಟ್ಮೆಂಟಿಂದ ನಗರಾಭಿವೃದ್ಧಿ ಇಲಾಖೆಯಿಂದ ಆದೇಶ ಬಂತು. ಶುಕ್ರವಾರ ಮಧ್ಯಾಹ್ನ 10:30 ಗಂಟೆಗೆ ನಾನು ಕೂಡಲೇ ಚಾರ್ಜ್ ಪಡ್ಕೊಂಡೆ. ಇವತ್ತು ಕಚೇರಿಗೆ ಹೋಗಿಕೊಂಡು ಇದ್ದ ಫೈಲ್ಸನ್ನು ಸದನ ಡಿಸ್ಪೋಸ್ ಮಾಡಿಕೊಂಡು ಬಂದಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಾಯ ಸಹಕಾರದೊಂದೇ ಈ ಪ್ರದೇಶವನ್ನು ಅಚ್ಚುಕಟ್ಟಿನ ಪ್ರದೇಶವಾಗಿದ್ದುಕೊಂಡು ಯಾರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಕೆಲಸ ಮಾಡೋಣ ಅಂತ ಭಗವಂತನ ಕೃಪೆ ಇರಲಿ ಅಂತ ಹೇಳಿಕೊಂಡು, ನಿಮ್ಮೆಲ್ಲರಲ್ಲಿ ನಿಮ್ಮ ಇದು ಆಶೀರ್ವಾದ ನಮ್ಗೆ ಇರಲಿ ಅಂತ ಹೇಳಿಕೊಂಡು, ಈ ಸಂದರ್ಭದಲ್ಲಿ ನನ್ನನ್ನು ಗೌರವಿಸಿದಂಥ ಶಾಲಾ ಆಡಳಿತ ಮಂಡಳಿ ಭಗವತಿ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು, ಅದೇ ರೀತಿ ಅಧ್ಯಾಪಕ ವೃಂದದವರು, ಅದೇ ರೀತಿ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ತಮ್ಮ ಕೆಲಸ ಕಾರ್ಯಗಳಿಗೆ ಜನಾರ್ದನ ಪೂಜಾರಿ ಅವರ ಆದರ್ಶವನ್ನು ಮೈಗೂಡಿಸಿಕೊಂಡು ಮುಂದೆ ನೀವು ಮಾಡುವಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಸಾಗಲಿ ಎಂದು ನಾವು ಎಲ್ಲರ ಪರವಾಗಿ ಹಾರೈಸ್ತೇವೆ. ಧನ್ಯವಾದಗಳು ಸರ್. ಅದೃಷ್ಟದ ಮೇಲೆ ಎಂದಿಗೂ ನಂಬಿಕೆ ಇಡಬೇಡಿ, ಕಠಿಣ ಪರಿಶ್ರಮದ ಮೇಲೆ ನಂಬಿಕೆ ಇಡಿ ಎಂಬ ಅಬ್ದುಲ್ ಕಲಾಂನ ಮಾತಿನಂತೆ ಕಾಯಕವೇ ಕೈಲಾಸ ಎಂದು ತಿಳಿದವರು ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ದಿನಕರ್ ಉಳ್ಳಾಲ್ ಅವರು. ಇವರು ಇಂದಿನ ಸಭೆಯನ್ನು ಕುರಿತು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಟ್ರಸ್ಟ್ನ ಪರವಾಗಿ ಹಾಗೂ ಶಾಲೆಯ ಎಲ್ಲ ಟೀಚರ್ ಪರವಾಗಿ, PTA ಸದಸ್ಯರ ಪರವಾಗಿ ಈಗಾಗಲೇ ಗೌರವಪೂರ್ಣವಾಗಿ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಅವರಿಗೆ ಇನ್ನೊಮ್ಮೆ ನಾನು ಸ್ವತಃ ಎಲ್ಲರ ಪರವಾಗಿ ನಾನು ಪುನಃ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರ ಬಗ್ಗೆ ನೀವು ಹೇಳಿದ ವಿಷಯ ಎಲ್ಲ ಸತ್ಯ. ಏಕೆಂದರೆ ಸಣ್ಣದಿಂದಲೇ ನಾನು ಅವರನ್ನು ನೋಡಿದವರು. ನನ್ನ ತಂದೆ ಮತ್ತು ಅವರ ತಂದೆ ಒಂದು ರೀತಿಯಲ್ಲಿ ಬಂಧುಗಳು, ಕಸನ್ ಬ್ರದರ್ಸ್ ಆಗಿದ್ದಾರೆ. ನಮ್ಮ ಕುಟುಂಬ ಒಂದೇ ಕುಟುಂಬ ಆಗಿತ್ತು. ಒಂದೇ ರೀತಿಯಲ್ಲಿ ಎಲ್ಲ ಕಾರ್ಯಗಳ ತಂದೆಯೊಟ್ಟಿಗೆ ಅವರು ಸಹ ತಂದೆಗೆ ತುಂಬ ಸಹಾಯ ಮಾಡಿದ್ದಾರೆ. ಸಣ್ಣದಿರುವಾಗಲೇ ನನಗೆ ಕೂಡ ಸಹಾಯ ಮಾಡಿದ್ದಾರೆ, ನಮ್ಮ ಫ್ಯಾಮಿಲಿ ಕೂಡ ಸಹಾಯ ಮಾಡಿದ್ದಾರೆ. ಅಷ್ಟು ಅವರು ಒಂದು ರೀತಿಯಲ್ಲಿ ಸಮಾಜ ಸೇವೆ, ಬದ್ಧತೆಯಿಂದ, ಪ್ರಾಮಾಣಿಕತೆಯಿಂದ, ನೈತಿಕತೆಯಿಂದ ಒಂದು ರೀತಿಯಲ್ಲಿ ಈ ಪ್ರದೇಶಕ್ಕೆ ಹೆಸರು ತರುವಂಥ, ಈಗಾಗಲೇ ಅವರ ಹೆಸರು ಎಲ್ಲರೂ ಕೇಳುವಂಥ ಹೆಸರು ಇದೆ. ನಮಗೆ ತುಂಬ ಸಂತೋಷವಾಗ್ತಂದರೆ ಉಳ್ಳಾಲ ಅಂತ ಹೇಳುವಾಗ ಕೆಲವು ಸಲ ಸದಸ್ಯ ಉಳ್ಳಾಲ ಯಾರು ಅಂತ ಕೇಳ್ತಾರೆ ನಮಗೆಲ್ಲ ಅಧಿಕಾರಿಗಳೆಲ್ಲ ಹೇಳುವಾಗ. ಸದಸ್ಯ ಉಳ್ಳಾಲ, ಚಂದ್ರಸ್ ಉಳ್ಳಾಲ, ಗಂಗಾಧರ ಉಳ್ಳಾಲ, ದಿನಕರ್ ಉಳ್ಳಾಲ, ಇದು ಯಾರು ನಿಮ್ಗೆ ಏನು ಕನೆಕ್ಷನ್ ಅಂತ ಹೇಳುವಾಗ. ಯಾಕಂದರೆ ನಾವು ಕೂಡ ಎಲೆಕ್ಷನಲ್ಲಿ ನಿಲ್ಲುವಾಗ ಉಳ್ಳಾಲ ಅಂತೇಳಿ ಬರ್ಕೊಂಡು ಉಳ್ಳಾಲ ಅಂತ ಹೇಳುವಾಗ ಏನು ನಿಮ್ಮ ಕನೆಕ್ಷನ್, ಅದೇ ಹೌದಂತ ಹೇಳ್ತಾ ಇದ್ವಿ. ಅದು ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ನಮ್ಮಲ್ಲಿಯೂ ಆ ರೀತಿಯಲ್ಲಿ ಒಂದು ಇದು ಉಂಟು, ಬದ್ಧತೆ ಉಂಟು. ನಾವೆಲ್ಲೂ ತಪ್ಪು ಹೋಗಲಿಲ್ಲ. ರಾಜಕೀಯದಲ್ಲಿರುವಾಗ ಹಲವಾರು ಮಂದಿಯ ಬಗ್ಗೆ ಒಂದು ರೀತಿಯಲ್ಲಿ ಅಪವಾದ ಬರುವಂಥ ಇದಿರ್ತದೆ. ಅವ್ರು ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತೇಳಿ. ಅಂಥ ಅಪವಾದ ಅವರಿಗೆ ಇಲ್ಲ, ಅವರಿಗೆ ಬರಲಿಲ್ಲ, ಅದು ಯಾರಿಗೂ ಬರಲಿಲ್ಲ. ನಾನು ಬೇರೆ ಯಾವ ವಿಷಯವನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಅವ್ರು ಮಾಡಿದಂಥ ಕೆಲಸಗಳ ಬಗ್ಗೆ ಈಗಾಗಲೇ 2, 3, 4, 5 ಪುಟ ಓದಿದಷ್ಟು ಇನ್ನೂ ಸಹ ಇದಿರ್ಬೋದು. ಅವರ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಹೇಳಲಿಲ್ಲ, ಅವರ ಬಗ್ಗೆ ಬೇರೆ ಯಾವ ವಿಚಾರ ಹೇಳಲಿಲ್ಲ, ಅವರ ಸಾಧನೆ ಮಾತ್ರ ಹೇಳಿದ್ರಿ. ನನ್ನ ಪ್ರಥಮವಾಗಿ ಹೇಳೋದು ನನ್ನ ಶಾಲೆಯ ಬಗ್ಗೆ. ಯಾಕಂತೇಳಿದರೆ ಈ ಶಾಲೆಯನ್ನು ಪ್ರಾರಂಭ ಮಾಡುವಾಗ ನಾನು ಸದಾಶಿವ ಉಳ್ಳಾಲ್ ಮತ್ತು ನಮ್ಮ ರಾಘವ್ ಚಿಲ್ರವರು ಅದನ್ನು ನೆನಪಿಸುವಂಥ ಕೆಲಸ. ಯಾಕಂದರೆ ಬೇರೆ ಟ್ರಸ್ಟ್ಗಳೆಲ್ಲ ಮತ್ತೆ ಸೇರಿದವರು. ನಾವು ಪ್ರಾರಂಭ ಹಂತದಲ್ಲಿ ಇಲ್ಲಿ ಬಂದು ಒಂದು ರಾಘವ್ ಚಿಲ್ರ ತಮ್ಮ ಇದ್ದರು, ಅವರು ಇಲ್ಲಿ ಒಂದು ಯುವಕ ಮಂಡಲವನ್ನು ಮಾಡಿಕೊಂಡು ನಾವು ಆ ಸಂದರ್ಭದಲ್ಲಿ ಒಂದು
ಆಫೀಸಲ್ಲಿ ಬಂದು ಕೂತ್ಕೊಂಡು ಒಂದು ಶಾಲೆಯನ್ನು ಕಟ್ಟಿಸಬೇಕು, ಇಲ್ಲಿಯ ಬಡವರಿಗೆ ಒಂದು ಶಾಲೆ ಬೇಕು, ನಮ್ಮ ಉಚ್ಚಿಲದಲ್ಲಿ ಶಾಲೆ ಮಾಡಬೇಕು. ಯುವಕ ಮಂಡಲರ ಒಂದು ಸಣ್ಣ ಒಂದು ಇದಿತ್ತು ಯುವಕ ಮಂಡಲ, ಅದನ್ನು ತೆಗೆದುಕೊಂಡು ನಾವು ಶಾಲೆ ಮಾಡುವಂತೇಳಿ ಆ ಪ್ರಾರಂಭದ ಹಂತದಲ್ಲಿ ನಾವು 12 ಮಂದಿ ಟ್ರಸ್ಟ್ಗಳು, ಬಾಂಬೆಯಿಂದ ಇಬ್ಬರು, ಮಂಗಳೂರಿಂದ ಇಬ್ಬರು, ಈಗ ಇಲ್ಲಿಂದೆಲ್ಲ ಸೇರಿಕೊಂಡು ನಾವು ಈಗ 10 ಮಂದಿ ಟ್ರಸ್ಟ್ಗಳಿದ್ದಾರೆ. ಇಬ್ಬರು ತೀರಿ ಹೋದರು. ಅವರೆಲ್ಲ ನೆನಪಿಸೋ, ಯಾಕಂತ ಹೇಳಿದರೆ ಇವತ್ತು ಸಾಧಾರಣ 24 ವರ್ಷ ಆಗುತ್ತಾ ಬಂತು ಈ ಶಾಲೆಗೆ. ಇನ್ನೊಂದು ವರ್ಷ ಆಗುವಾಗ 25ನೇ ವರ್ಷ ಆಗ್ತದೆ. ಆ ಶಾಲೆ ಬೆಳೆದುಕೊಂಡು ಹಾದಿಯಲ್ಲಿ ಕೂಡ ಅವರು ಬೆಳೆದುಕೊಂಡು ಬಂದಿದ್ದಾರೆ. ಹಂತ ಹಂತವಾಗಿ ಯಾವ ರೀತಿಯಲ್ಲಿ ನಾವು LKG ಇಂದ UKG ಇಂದ SLC ವರೆಗೆ ಇವತ್ತು ಬಂದಿದ್ದೇವೆ. ಅವರು ಕೂಡ ಅವರ ರಾಜಕೀಯ ಜೀವನದಲ್ಲಿ ಹಂತ ಹಂತವಾಗಿ ಪ್ರತಿಯೊಂದು ಹಂತದಲ್ಲಿ ಮೇಲೆ ಬಂದುಕೊಂಡು ಸೇರಿಕೊಂಡು ಉನ್ನತ ಸ್ಥಿತಿಯಲ್ಲಿ ಬಂದಿದ್ದಾರೆ. ನಮ್ಮ ಶಾಲೆ ಕೂಡ ಅದೇ ರೀತಿಯಲ್ಲಿ ಒಂದು ರೀತಿಯಲ್ಲಿ ಆ ಹಂತಕ್ಕೆ ಬಂದಿದೆ. ಒಳ್ಳೆಯ ಶಾಲೆಯಾಗಿ ಅವರೆಲ್ಲ ಸೇವೆ ಇವತ್ತು ಈ ಶಾಲೆಗಿದೆ. ವಿಶೇಷವಾಗಿ ಸರಕಾರ ಲೆವೆಲ್ನಲ್ಲಿ ಮಾಡುವಂಥ ಕೆಲಸಗಳು ಇವತ್ತು ಲೈಸೆನ್ಸ್ ಸಿಗುವಾಗಲೂ ಅಥವಾ ಈ ಶಾಲಾ ಕಟ್ಟಡಕ್ಕೆ ಇಲ್ಲಿನ ಗ್ರಾಮ ಪಂಚಾಯತ್ ಲೈಸೆನ್ಸ್ ಸಿಗಬೇಕಾದ್ರೂ ಇನ್ನೂ ನಮಗೆ ಹಲವಾರು ಅವರ ಪ್ರಯೋಜನ ಬೇಕಾಗ್ತದೆ. ಯಾಕಂದರೆ ಮೂಢ ಅಧ್ಯಕ್ಷರಿಗೂ ಯಾವುದೇ ಕಟ್ಟಡಕ್ಕೂ ಸಹ, ಶಾಲೆಗೂ ಸಹ ಅಥವಾ ಅಧಿಕಾರಿ ಲೆವೆಲಿಗೆ ಸಹ, DC ಅವರ ಲೆವೆಲಿಗೆ ಸಹ ಒಳ್ಳೆಯ ಸಂಬಂಧ ಇರಬೇಕು. ನಮ್ಮಲ್ಲಿ ಖಾತಾವನ್ನು ಮಾಡಬೇಕಾದ ಕೆಲಸವನ್ನು ಮಾಡಬೇಕಾಗ್ತವರು ಅದು ಮೂಡದಲ್ಲಿ ಸಂದರ್ಭ ಇಲ್ಲಿಯ ಗ್ರಾಮ ಪಂಚಾಯತಿ ಇಲ್ಲಿನ ಪುರಸಭೆಯಿಂದ ಬರ್ತದೆ. ಇನ್ನು ನಾವು ಈಗಾಗಲೇ ಒಂದು ತಿಂಗಳಲ್ಲಿ ನಮ್ಮ ಈ ಹತ್ತಿರದ ಸ್ಥಳವನ್ನು ನಾವು ಖರೀದಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ. ಈಗಾಗಲೇ ಒಂದು ಹಂತ ಆಗಿದೆ. ಇನ್ನೊಂದು 6 ತಿಂಗಳಲ್ಲಿ ಹತ್ತಿರದ ಸ್ಥಳ ನಮಗೆ ಬರ್ತದೆ ಭಗವತಿ ಶಾಲೆಗೆ. ಆಗ ನಂತರದ ಯೋಜನೆಗಳ ಬಗ್ಗೆ ಅವರು ಆ ಸಂದರ್ಭದಲ್ಲಿ ಒಂದು ವೇಳೆ ಇನ್ನೂ ಕಂಟಿನ್ಯೂಸ್ 2 ವರ್ಷ 3 ವರ್ಷ ಇದ್ದರೆ ಖಂಡಿತವಾಗಿ ನಮಗೆ ಅದಕ್ಕೆ ಬೇಕಾಗುವಂಥ ಸಲಹೆಗಳನ್ನು ಅವರು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಆ ವಿಚಾರವಾಗಿ ನಾನು ಅವರಿಗೆ ಪುನಃ, ಯಾಕಂದರೆ ನಮ್ಮ ಶಾಲೆಯ ಪರವಾಗಿ ಅವರಿಗೆ ಒಂದು ರೀತಿಯಲ್ಲಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಅಂದರೆ ಈ ಶಾಲೆಗೆ ಬೇಕಾಗುವ ಎಲ್ಲ ವಿಷಯಗಳನ್ನು ಅದೇ ನಿಮಗೆ ತಾಕತ್ತಿದೆ. ಯಾಕಂತ ಹೇಳಿದ್ರೆ ಇದು ಶಾಲೆಗೆ ಸಂಬಂಧಪಟ್ಟ DDP ಆಗಲಿ ಅಥವಾ ಶಾಲೆ ಬಂದ BE ಆಗಲಿ ಅಥವಾ ಶಾಲೆ ಬಂದ ಈವನ್ DC ಅವರಾಗಲಿ ಅಥವಾ ಈವನ್ ತಹಶೀಲ್ದಾರರಾಗಲಿ ಅಥವಾ ಇಲ್ಲಿ ಪುರಸಭಾ ಮುಖ್ಯಾಧಿಕಾರಿ ಆಗಲಿ ಅವರೆಲ್ಲ ನಿಮ್ಮ ಅಂಡರಲ್ಲಿ ಬರುವಾಗ ನಮಗೆ ಸಹಾಯ ಮಾಡಿ. ಇಲ್ಲಿಯ ಬಡ ಮಕ್ಕಳಿಗೆ ಏನೆಲ್ಲ ಪ್ರಯೋಜನ ಆಗ್ತದೆ, ಈ ಶಾಲೆಗೆ ಏನೆಲ್ಲ ಆಗ್ತದೆ ಬೇಕು, ಯಾವ ರೀತಿಯಲ್ಲಿ ಈ ಶಾಲೆಗೆ ಉಪಯೋಗ ಆಗಬೇಕು ಅಂತ ನಿಮ್ಮ ಸಹಾಯ ಬೇಕಂತ ಹೇಳಿಕೊಂಡು ಅದನ್ನು ನೀವು ನಿರ್ವಹಿಸಿಕೊಳ್ಳಿ. ನಿಮಗೆ ದೇವರು ಇನ್ನೂ ಸಹ ಯಶಸ್ಸು ಕೊಡಲಿ. ಯಾಕಂದರೆ ಯಶಸ್ಸು ಇದು ಮೂಡದ ಒಂದು ಇದು ಮಾತ್ರ ಇಲ್ಲ, ನಿಮಗೆ ರಾಜ್ಯ ಮಟ್ಟದಲ್ಲಿ ಕ್ಯಾಬಿನೆಟ್ ರ್ಯಾಂಕಿನಲ್ಲಿ ಅಥವಾ ಇನ್ನು ಯಾವುದೇ MLC ಸ್ಥಾನ ಬರುವಂಥ ಹುದ್ದೆ ಸಿಗಲಿ. ಯಾಕಂದರೆ ಪ್ರಾಯ ಇನ್ನೂ ಸಹ ನಿಮ್ಮ ಹತ್ರ ಇದೆ, ಯೌವನ ಇದೆ, ಇನ್ನೂ ಸಹ ನಿಮ್ಮ ಹತ್ರ ಯೋಗ್ಯತೆ ಇದೆ, ಅರ್ಹತೆ ಇದೆ, ನಿಮ್ಮ ಹತ್ರ ವಿದ್ಯಾಭ್ಯಾಸ ಇದೆ, ಎಲ್ಲ ಇದೆ. ನಿಮಗೆ ಇನ್ನೂ ಸಹ ಹೆಚ್ಚಿನ ದೇವರ ಅವಕಾಶ ಕೊಡಲಿ ಅಂತ ಹೇಳಿಕೊಂಡು ನಾನು ಈ ಸಂದರ್ಭದಲ್ಲಿ ಅವರಿಗೆ UT ಖಾದರ್ ಬಗ್ಗೆ ನೆನಪಿಸ್ಕೊಳ್ಬೇಕು. ಯಾಕಂದರೆ ಒಂದು ಹಂತದಲ್ಲಿ UT ಖಾದರ್ ಇವರು ಅವರಿಗೆ ಬೆನ್ನೆಲುಬಾಗಿದ್ದರೆ ಅವರು ಇವರ ಬೆನ್ನೆಲುಬಾಗಿದ್ದರು. ಎಲ್ಲ ಹಂತದಲ್ಲಿ ಆ ಸಂದರ್ಭದಲ್ಲಿ UT ಖಾದರ್ ಅವರ ಬೆನ್ನೆಲುಬು ಇಲ್ಲದ್ರೆ ಅಥವಾ ಸಿದ್ದರಾಮಯ್ಯನವರು ಇಲ್ಲದ್ರೆ DK ಶಿವಕುಮಾರ್ ಇಲ್ಲದ್ರೆ ಖಂಡಿತವಾಗಿಯೂ ಅವರು ಇಷ್ಟು ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ನಾನು ಅದೇ ಪಕ್ಷದಲ್ಲಿದ್ದವ, ಆದರೆ ನಾವು ಕಾಲು ಜಾರಿ ಬೇರೆ ಪಕ್ಷಕ್ಕೆ ಹೋಗಿದ್ದೇವೆ. ಅದಕ್ಕೆ ಗೊತ್ತಿಲ್ಲ ಏನಾಗ್ತದೆ ಅಂತೇಳಿ ನಾವೀಗ ಹೊಂಡದಲ್ಲಿದ್ದೇವೆ. ಮೇಲೆ ಬೀಳುವ ಸಾಧ್ಯತೆ ಉಂಟ ಗೊತ್ತಿಲ್ಲ. ಆದರೂ ಅವರಿಗೆ ದೇವರ ಯಶಸ್ಸನ್ನು ಕೊಡಲಿ, ಇನ್ನೂ ಸಹ ಅವರು ಒಳ್ಳೆಯದು ಕೆಲಸ ಮಾಡಲಿ. ಒಂದು ರೀತಿಯಲ್ಲಿ ಅವರು ಭ್ರಷ್ಟಾಚಾರ ನಿರತವಾಗಿ ಅವರು ಕೆಲಸವನ್ನು ಮಾಡಬೇಕು, ಅದು ನನ್ನ ಒಂದು ಅಪೇಕ್ಷೆ. ನಾನು ಎಲ್ಲಿ ಹೋದರೂ ಕೂಡ ಪ್ರಾಮಾಣಿಕವಾಗಿ ನೀವು ಕೆಲಸ ಮಾಡಿ ಅಂತ ಹೇಳೋದು. ನಾನು ಹಿರಿಯನಾಗಿ ಒಂದು ವಿಶೇಷ ಹೇಳೋದು, ಯಾಕಂದರೆ ರಾಜಕೀಯ ಅನುಭವ ಇದ್ದುಕೊಂಡು ನಾವು ಹೇಳೋದು ಅಧಿಕಾರಿಗಳನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗುವಂಥ ವಿಚಾರ ನಿಮಗೆ ಗೊತ್ತುಂಟು. ತುಂಬ ಕಷ್ಟ ಅಂದರೆ ಅಧಿಕಾರಿಗಳನ್ನು ನಿಭಾಯಿಸ್ಕೊಂಡು ಹೋಗುವ ಅವರು ಯಾವ ರೀತಿಯಲ್ಲಿ ನೀವು ಚಾಪೆ ಮೇಲೆ ಆ ಚಾಪೆ ಅಡಿಯಲ್ಲಿ ಹೋಗ್ತಾರೆ ಅಂತ ಹೇಳೋದು ಗೊತ್ತಾಗೋದಿಲ್ಲ. ನಿಮಗೆ ಅದು ಗೊತ್ತಾದರೆ ಖಂಡಿತವಾಗಿ ಮೂಡದಂಥ ಒಳ್ಳೆಯ ಹೆಸರನ್ನು ಪಡ್ಕೊಂಡು ಮೂಡಕ್ಕಿಂತ ಹೆಚ್ಚು ಜಾಸ್ತಿ ನಿಮಗೆ ಹೆಮ್ಮೆ ತರಲಿ ಅಂತ ಹೇಳುವ ವಿಚಾರದಲ್ಲಿ ಮತ್ತು ನಮ್ಮ ಊರಿಗೆ, ನಮ್ಮ ಶಾಲೆಗೆ ನೀವು ಒಂದು ರೀತಿಯಲ್ಲಿ ಜೈ ಸದಾಶಿವ ಉಳ್ಳಾಲ್ ಅಂತ ಹೇಳುವ ವಿಚಾರದಲ್ಲಿ ಆಗಲಿ ಅಂತ ಹೇಳುವ ವಿಚಾರದಲ್ಲಿ ನಾನು ಎರಡನ್ನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಾಲೆ ಯಾವ ರೀತಿ ಬೆಳೆದು ಬಂದಿತ್ತು, ಅದರಲ್ಲಿ ಇಂದಿನ ಸನ್ಮಾನಿತರ ಪಾತ್ರವೇನು ಎಂಬುದನ್ನು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಸವಿಸ್ತಾರವಾಗಿ ತಿಳಿಸಿದಂತಹ ಶ್ರೀಯುತರಿಗೆ ವಂದನೆಗಳು. ಇಲ್ಲಿ ನೆರೆದಿರುವ ಎಲ್ಲರಲ್ಲೂ ಒಂದು ಕಿವಿಮಾತು: ಸದಾ ಕ್ರಿಯಾಶೀಲರಾಗಿರಿ, ಆಗ ಅದುವೇ ನಿಮ್ಮನ್ನು ಸಾಧನೆಯ ಹಾದಿಗೆ ಕರೆದೊಯ್ಯುತ್ತದೆ. ಸಾಧನೆಯು ವ್ಯಕ್ತಿತ್ವದ ಕೈಗನ್ನಡಿ ಎಂಬ ನುಡಿಮಾತನ್ನು ತಮಗೆ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಧನ್ಯವಾದದೊಂದಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಇದೀಗ ವಂದನಾರ್ಪಣೆ ಶ್ರೀಮತಿ ಸಿಂಥಿಯಾ ಡಿಸೋಜರ್ ಅವರಿಂದ. ಎಲ್ಲರಿಗೂ ನನ್ನ ನಮನಗಳು. ಬದುಕಲ್ಲಿ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂತೆ ಬದುಕುವುದು ಸ್ವಾಭಿಮಾನದ ಜೀವನ. ನಮ್ಮನ್ನು ಮತ್ತೊಬ್ಬರು ಗುರುತಿಸುವಂತೆ ಬದುಕುವುದು ಅಭಿಮಾನದ ಸನ್ಮಾನ. ಈ ಅಭಿಮಾನದ ಸನ್ಮಾನ
ಸನ್ಮಾನವನ್ನು ಸ್ವೀಕರಿಸಿದಂತಹ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಭಾರತೀಯ ಕ್ರಿಯಾ ಸಮಾಜ ಕೇಂದ್ರ ಸಮಿತಿಯ ಅಧ್ಯಕ್ಷರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಭಗವತಿ ಶಿಕ್ಷಣ ಸಂಸ್ಥೆ ಸಂಚಾಲಕರು ಹಾಗೂ ಅವರ ಬಹುದಿನ ಅಂತ ಹೇಳುವುದಕ್ಕಿಂತಲೂ ಬಹುವರ್ಷದ ಕನಸನ್ನು ನನಸು ಮಾಡಿದಂತಹ ಹುದ್ದೆಯಾದ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ಶ್ರೀಯುತ ಸದಾಶಿವ ಇವರಿಗೆ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕೇತರ ಮತ್ತು ಪೋಷಕರ ಪರವಾಗಿ ಹೃದಯಾಂತರಾಳದಿಂದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಸದಾ ಕ್ರಿಯಾಶೀಲರಾಗಿಟ್ಟುಕೊಂಡು ಜನಪರ ಕಾರ್ಯಗಳನ್ನು ಮಾಡಿ ಎಲ್ಲರ ಮನಗೆದ್ದಿರುವಂತಹ ಪ್ರಸ್ತುತ ಭಗವತಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಯುತ ದಿನಕರ್ ಉಳ್ಳಾಲ್ರವರಿಗೆ ಎಲ್ಲರ ಪರವಾಗಿ ಮನತುಂಬಿದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇವೆ. ಶಾಲೆಯ ಅಭಿವೃದ್ಧಿ ಕಾರ್ಯಗಳಲ್ಲಿ ನಿರಂತರವಾಗಿ ಶ್ರಮಿಸುತ್ತಾ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದವರು ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಘವ್ ಎನ್ ಉಚಿಲ್ರವರು ಇವರಿಗೆ ಎಲ್ಲರ ಪರವಾಗಿ ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಸದಾ ನಗುಮುಖದಿಂದ ಎಲ್ಲರ ಮನಗೆದ್ದು ಶಾಲೆಯ ಸರ್ವತೋಮುಖ ಬೆಳವಣಿಗೆಗೆ ನಿರಂತರ ಶ್ರಮಿಸುತ್ತಿರುವವರು ನಮ್ಮ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಯಾದಂತಹ ಶ್ರೀಯುತ ಚಂದ್ರಹಾಸ್ ಉಳ್ಳಾಲ್ ಇವರಿಗೆ ನಾನು ಎಲ್ಲರ ಪರವಾಗಿ ಮನದಾಳದ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ತಮ್ಮ ಬಿಡುವಿಲ್ಲದ ವೇಳೆಯಲ್ಲಿ ಶಾಲೆಗೆ ಆಗಾಗ ಭೇಟಿ ನೀಡಿ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿರುವ ಇನ್ನೋರ್ವ ಅತಿಥಿ ಪ್ರಸ್ತುತ ಭಗವತಿ ಎಜುಕೇಷನ್ ಟ್ರಸ್ಟ್ನ ಕೋಶಾಧಿಕಾರಿಯಾಗಿರುವ ಶ್ರೀಯುತ ಮಾಧವ್ ತಲಪಾಡಿಯವರು ಇವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಸದಾ ಲವಲವಿಕೆಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುವವರು ಭಗವತಿ ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಆದಂತಹ ಶ್ರೀಮತಿ ಹೇಮಾವತಿ ಭಾಸ್ಕರ್ ಅವರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮನದಾಳದ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಶಾಲೆಯ ಅಭಿವೃದ್ಧಿ ಕೆಲಸಗಳಲ್ಲಿ ತಮ್ಮ ಸಲಹೆಗಳನ್ನು ನೀಡುತ್ತಿರುವ ನಮ್ಮ ಶಾಲಾ ಹಿತೈಷಿಯಾಗಿರುವಂತಹ ಶ್ರೀಯುತ ಭಾಸ್ಕರ್ ಭಟ್ಟ ಇವರಿಗೂ ನಾನು ಪ್ರೀತಿಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಇಂದಿನ ಕಾರ್ಯಕ್ರಮವನ್ನು ಅಂದಗಾಣಿಸಿಕೊಟ್ಟಂತಹ ಭಗವತಿ ಪ್ರೌಢಶಾಲಾ ವಿಭಾಗದ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಜಯಪ್ರಸಾದ್ ಆಚಾರ್ಯ ಹಾಗೂ ಪ್ರಾಥಮಿಕ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಶ್ರೀಮತಿ ಭಾಗ್ಯಲಕ್ಷ್ಮಿ ಇವರಿಗೂ ಆತ್ಮೀಯ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಮಕ್ಕಳೊಂದಿಗೆ ಹಾಗೂ ಇತರರೊಂದಿಗೆ ಸೌಜನ್ಯ ಮೂರ್ತಿಯಂತೆಗಿದ್ದು ಎಲ್ಲರ ಮನಸ್ಸನ್ನು ಗೆದ್ದವರು ಭಗವತಿ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುರೇಖಾಜಿ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳು. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ನಮ್ಮ ಗುರಿ ಎಂಬಂತೆ ಸದಾ ಮಕ್ಕಳ ಜೊತೆ ತಮ್ಮನ್ನು ತೊಡಗಿಸಿಕೊಂಡವರು ಭಗವತಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿ ಶ್ರೀಮತಿ ಪ್ರವೀಣ ಇವರಿಗೂ ಎಲ್ಲರ ಪರವಾಗಿ ಮನತುಂಬಿದ ವಂದನೆಗಳು. ಇಂದಿನ ಈ ಕಾರ್ಯಕ್ರಮದ ಛಾಯಾಚಿತ್ರೀಕರಣ ನಡೆಸಿದಂತಹ ಹೊಸಪುರಾಣ ಶರತ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲ ಶಿಕ್ಷಕೇತರ ವೃಂದದವರಿಗೂ ರಕ್ಷಕ ಶಿಕ್ಷಕ ಸಂಘದ ಸಮಿತಿಯವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು.